ಫ್ಯಾಮಿಲಿ ಇದಾಗಲು ಪುದರ್ ಅಮ್ಮ ಕ್ವಾಲಿಫಿಕೇಶನ್ ದಾದ ವರ್ಕ್ ಸರಿ ಇರ್ತದೆ ಸುರು ಬರ್ತದೆ ಸ್ಟಡಿ ನಾ ಏನ ಅನ್ನದಾದ ವರ್ಕ್ ಅನ್ನದಾನ ಮಾಡ್ತಿದ್ವಿ ನಾನು ಅನ್ನದಾನ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಮೂರನೇ ಪೋಸ್ಟ್ ಬರ್ತಿತ್ತ ಕ್ವಶನ್ ಆ್ಯಂಡ್ ಆನ್ಸರ್ ಆಯ್ತಾ. ಕೆಲವು ಆನ್ಸರ್ ಮನ್ಪೇನು ಬುಕೊಂಜಿ ನಿಕ್ಲೆ ಇಂಗ್ಲೀಷ್ ಕಮೆಂಟ್ ಅಂತ ನಂಗೆ ಕೆಲವು ಅರ್ಥ ಆಪುಜಿ. ಇಂಗ್ಲೀಷ್ ಚೂರು ವೀಕ್ ಅಂಡ್ ಆಯ್ನತ್ತು ತೋಟು ಕನ್ನಡ ಕಮೆಂಟ್ ಮನ್ಪಲೆ ಅದೇ ಸ್ಟಾರ್ಟ್. लास्ट फर्स्ट केरला येरो रोहिणी रोहिणी के वो मेरे केरला ना केंदर ಎಂಕ್ಲ ಊರು ಕರ್ನಾಟಕ ಯಾನ್ ಬೇಲೆ ಅಂತ ಕೇರಳ ಅದೇ ಕರ್ನಾಟಕ ಇರ್ ದಾದ ಬೇಲೆ ಅನ್ಕೊನೆ ಮಸ್ತ್ ಸಪೋರ್ಟ್ ಮಾಡ್ತೀರಿ ಬುಕ ಆರ್ನ ಕ್ವೆಶ್ಚನ್ ದಾದ ಬೇಲೆ ಅಂತ ಯಾನ್ ಬಜ್ಜೆ ಇದ ಗಾರ್ಬಲ್ಡ್ ಬೇಲೆ ಅಂತ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಅಪ್ಲೋಡ್ ಮಾಡ್ಕೊಂಡು ಲಾಗ್ ವಿಡಿಯೋ ಮಾಡ್ತದೆ ಎಡಿಟ್ ಮಾಡ್ತದೆ ಮುಕ್ಕ ಯೂಟ್ಯೂಬ್ ವೈಟಿ ಸ್ಟುಡಿಯೋ ಅಪ್ಲೋಡ್ ಮಾಡ್ತೀನಿ. ಇರೆಗೆ ತಿಂಗಳಿಗೆ ಏತ್ ಕಾಸು ಬರ್ಕೊಂಡು ಇರಗಿಂದು ದೈವಿಕಿ ತಿಂಗಳಿಗೆ ಏತ್ ಕಾಸು ಬರ್ಕೊಂಡು ಅಂತೀರಿ ಈತನೇರು ಬೈಜಿ ಎಂಕ್ಲ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾನೆ 1 ಮಂತ್ ಆತಜ್ಜಿ ಅವ್ನು ಗೊತ್ತು ನಾತೆ ಈಗ ಕಾಸು ಬೈತೀಜಿ ನಾನು. ಥ್ಯಾಂಕ್ ಯು ಆಲ್ ದ ಬೆಸ್ಟ್ ಅಂತೀರಿ. ಥ್ಯಾಂಕ್ಸ್ ಮಸ್ತ್ ಎನ್ನ ಪುದರ್ ದಾದ ಎನ್ನ ಪುದರ್ ಮಸ್ತ್ ಜನಕ್ಕೆ ಅಂತೀರ ಎನ್ನ ಪುದರ್ ಅಶ್ವಿನಿ ಒಂದು ಬೇಲೆ ಸ್ವಲ್ಪ ಲಾಗ್ ಮಂತಂತ ತೋರ ಖುಷಿ ಎಂಕ್ ಬೇಲೆ ಕಾಟು ಹೋಗ್ತೀರಿ ಕೇರಳಡೆ ವಿಶ್ ಮಾಡ್ತೀರಿ. ಥ್ಯಾಂಕ್ ಯು. ಏನು ವರ್ಕ್ ದಾದ ಓಲ್ ವರ್ಕ್ ಮಾಡ್ತೀನಿ ಪೂರ ಯಾರು ಬೇಲೆ ಮಾಡ್ತೀನಿ ಕಾಟು ಕೇಳಿ ಬಜ್ಜೆ ಇದ್ದ ಗರ್ಬಲ್ಡ್ ಬೇಲೆ ಅಂತಂದ್ರೆ ನನ್ನ ಪ್ರಶ್ನೆ. ನಾನು ಓದಿದ್ದು 10th ಅಷ್ಟೇ. ಈಗ ಕೆಲಸಕ್ಕೆ ಹೋಗೋದು ಅಡಿಕೆ ಗಾರ್ಬಲ್ನಲ್ಲಿ ಕಾಟುಗೊಕ್ಕೆಯಲ್ಲಿ ಕೆಲಸಕ್ಕೆ ಹೋಗ್ತೀನಿ ಅಷ್ಟೇ. ಕನ್ನಡ ಅಡಿಗೆ ಸೂಪರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಮಸ್ತ್ ಸಪೋರ್ಟ್ ಮಾಡ್ತೀರು ಮಸ್ತ್ ಜನ. ಎಂಕ್ ಒಂಜಿ ಆಸೆ ಆಯ್ತು ಅಂಟ ಏನನ್ನು ಪಿರೋಡ್ತೇರು ದೂರ್ಪೇರು ಒಂದು ಪನ್ಪೇರು ನಿನ್ನ ತಾಂದು ನಿಕ್ಕ ಒಂದು ದಾಯಿ ಪಕ್ಕಡೆ ಮಲ್ಪ ಅಂಚೆ ಒಂದು ಪನ್ನೆ ಆಗ್ತದೆ ಎದುರು ಚೂರು ಬೇಳೆ ಒಂದು ಆಸೆ ಆತಿ ಅವೇ ಡ್ರೀಮ್ ಆತಿ. ಮಲ್ಲ ಜನ ಅವಳು ಅಂದ್ರೆ ನಾನು ಏರ್ ಮಂತ್ ಹೇಟ್ ಮಂತೇರು ಅಕ್ಲನೇ ಎದುರು ಚೂರು ಇಂಪ್ರೂವ್ ಆವಡು ಅದೇ. ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾರೆ ಇನ್ಸ್ಪಿರೇಷನ್ ಇರು ಮಸ್ತ್ ಜನ ತುಳು ಲಾಗ್ ಪೂರ ತೂವಂತೆ ಇಂಚನೆ ವಿಟ್ಲದ ಪೂರ ಮಸ್ತ್ ಲಾಗ್ ಇತ್ತು ಅಯ್ನ ಪೂರ ತೂದನ್ನಾಗ ಹೆಂಗೆ ಕ್ಲಾಸ್ ಅಯ್ಯ ಅನ್ನ ಒಂಚ ಮಲ್ಪೊಡು ಒಂಜಿ ಮಲ್ತು ತೂಕ ದಾನೆ ಅನ್ಸ ಜನಕ್ಕೆ ಸಪೋರ್ಟ್ ಮಲ್ಪೇರೆ ಎಜ್ಜ ಅಂದು ಮಸ್ತ್ ಸಪೋರ್ಟ್ ಮಾಡ್ತೀವಿ. ಒಂಜಿ ತಿಂಗಳು ಈತ ಸಪೋರ್ಟ್ ಮಾಡಿದ್ರೆ ಮಸ್ತ್ ಖುಷಿ ಅಂಡ್ ಥ್ಯಾಂಕ್ ಯು ಸೋ ಮಚ್. ಇನ್ನು ಎಜುಕೇಷನ್ ಐತಿ ಅನ್ನದಾದ ಜಾಬ್ ಮಾಡ್ತೀನಿ. ಎನ್ನ ಎಜುಕೇಷನ್ 10th ಪಾಸ್. ಇನ್ನು PUC ಆಯ್ತಾನೆ ಬೇಲೆ ಅಂತಂದಿಲ್ಲ ಹೆಂಗೆ ಹಾರ್ಡ್ವೇರ್ ಹಂಗೈತಿ ಕೆಲಸ ಅಂತ ಅಡ್ಡೆ ಮಾಡ್ತಾರೆ. ಅವು ಲಾಸ್ಟಿಗೆ ಅಂತ ಏಜ್ ಏನು ಪರ್ಸನಲ್ ವಿಷಯ ಪೂರ ಏನು ಲಾಸ್ಟಿಗೆ ಅಂತ ತೊಂದರೆ ಬೇಲೆದ ಬಂದು ಏಜ್ ಪೂರ ಲಾಸ್ಟಿಗೆ ಅಂತ. ಯೂಟ್ಯೂಬ್ ಶುರು ಮಾಡಬೇಕಂತ ಯಾಕೆ ಅನಿಸಿತು? ಈಗ ಎಷ್ಟು ಅರ್ನ್ ಮಾಡ್ತಾ ಇದ್ದೀರಾ? ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕಂತ ನಾನು ಫಸ್ಟ್ ತುಂಬ ಲಾಗ್ಸ್ ಎಲ್ಲ ನೋಡ್ತಿದ್ದೆ ತುಂಬ ಜನದ. ಆದರೆ ಅದು ತುಂಬ ಇಷ್ಟ ಇದೆ. ಯಾಕಂದರೆ ನಾನು ಫಸ್ಟ್ ಕೆಲಸಕ್ಕೆ ಹೋಗ್ತಿರ್ಲಿಲ್ಲ, ಆಗ ಮನೆಯಲ್ಲಿ ಇದ್ದಲ್ಲ. ಆಗ ಎಂತಾದರೂ ಒಂದು ವೀಡಿಯೋ ಮಾಡಬೇಕು ಹಾಗೆಲ್ಲ ಆಸೆ ಆಯಿತು. ಮತ್ತು ಒಂದು ದಿವಸ ನಾನು ಮತ್ತು ಅಮ್ಮನದ್ದು ವೀಡಿಯೋ ಹಾಕಿದ್ದೆಲ್ಲ ಬಿಟ್ಲಕ್ಕೆ ಹೋಗೋದು, ಅದನ್ನು ಮಾಡಿ ಅಪ್ಲೋಡ್ ಮಾಡಿದೆ. ತುಂಬ ಅದಕ್ಕಿಂತ ಮೊದಲು ನಾವು ವಿಡಿಯೋ ಮಾಡ್ತಿದ್ವಿ, ಅದು ಅಷ್ಟೊಂದು ಇದು ವ್ಯೂಸ್ ಆಗಲಿಲ್ಲ.
ಆದರೆ ಮೊನ್ನೆ ಮಾಡಿದ್ದು ಅದು ತುಂಬ ಸಪೋರ್ಟ್ ಮಾಡಿದ್ದೀರಾ. 1K ಎಲ್ಲ ರೀಚ್ ಆಗಿದೆ ವ್ಯೂಸ್. ತುಂಬ ಥ್ಯಾಂಕ್ಸ್. ಹಾಂ, ಅರ್ನ ಎಷ್ಟು ಅರ್ನ ಇಷ್ಟರವರೆಗೆ ಬರಲಿಲ್ಲ, ಇನ್ನು ನೋಡ್ಬೇಕಷ್ಟೇ ಅಂತಂದ. ಇಟ್ಲ ದಾರಿಯಾರ ಇಟ್ಲ ಎಂಕ್ಲನೇ ಇವರು ಎಂಕ್ಲ ಏಪಲ ಬರೋನಿಪ್ಪ ಆದಿತ್ಯಾರಪ್ಪ ಎಂಕ್ಲ ದಿಕ್ಕಿಯಾರ್ಟ ವಿಶ್ ಮಾಡ್ತಾರೆ. ಎನ್ನ ಊರು ಅಡ್ಯನರ್ಕ ಇತ್ತೆ ಹಳ್ಳಿಡು ಎಂಕ್ಲನ ಪೇಂಟ್ ಎತ್ತು ಅಂಡ ಎಂಕ್ಲನ ಊರು ತಪ್ಪುದಾರ ಬಂಡ ನಿಕ್ಲಿ ಗೊತ್ತಿಪ್ಪ ಅಂದಂಚಿ ಕೊಲ್ಲಪದಾಗ ಅಂಚಿ ಅಂತೆ ಸಾರಡ್ಕ ಇಟ್ಲಾಗ ಬರೋ ಎಂಕ್ಲ ಬತ್ತೊಂದಿಪ್ಪ. ನೀವು ಶಾಲೆ ಬಿಟ್ಟು ಕೆಲಸಕ್ಕೆ ಹೋಗಲು ಮುಖ್ಯ ಕಾರಣ ತಿಳಿಸಿ. ಅಂದರೆ ನಮಗೆ ಫ್ಯಾಮಿಲಿಯಲ್ಲಿ ತುಂಬ ಪ್ರಾಬ್ಲಮ್ ಇತ್ತು, ಅಂದರೆ ಹಣದ್ದೆಲ್ಲ ತುಂಬ ಪ್ರಾಬ್ಲಮ್ ಇತ್ತು. ಅದಕ್ಕೆ ಹೋಗಲಿಕ್ಕೆ ತುಂಬ ಕಷ್ಟ ಆಯಿತು, ಯಾಕಂದರೆ ಫೀಸ್ ಎಲ್ಲ ಕೇಳ್ತಾರೆ ಮತ್ತು ಪುಸ್ತಕದ್ದೆಲ್ಲ ಆಗಬೇಕಲ್ಲ, ಅದಕ್ಕೆ ಹೋಗಲಿಲ್ಲ. ಈಗ ಕೆಲಸಕ್ಕೆ ಹೋಗ್ತದೆ, ಆದರೆ ನಮ್ಮ ಖರ್ಚಿಗಾದ್ರೆ ಆಗ್ತದಲ್ಲ ಅಂತ ಕೆಲಸಕ್ಕೆ ಹೋಗ್ತೀವಿ ಅಷ್ಟೇ. ಅರ್ಜುನ ಅವರು ಏನು ಬಂತ ಥ್ಯಾಂಕ್ ಯು. ಎಲ್ಲಲ್ಲಿ ಏರ್ ಮಾತಿತ್ತು ಇನ್ನು ಮೊಬೈಲ್ ಎಡಿಟಿಂಗ್ ಮಾಡ್ಕೊಂಡು ಎನ್ನ ಇಲ್ಲಿ ಕೊಲ್ಲಪದ ಉಂಚಿ ಎನ್ನೆಲ್ಲಡು ಯಾನು ಅಮ್ಮ ಅಪ್ಪ ಅಣ್ಣೆ ಮುಖ ಅಜ್ಜಿ ಇಲ್ಲರು ಇನ್ನು ಮೊಬೈಲು ಎನ್ನ ಮೊಬೈಲ್ ರೆಡ್ಮಿ 9A ಮುಖ ಎಡಿಟಿಂಗ್ ಮಾಡ್ಕೊಂಡು ಎಡಿಟಿಂಗ್ ಮಲ್ಪೆ ಯಾನು ಅಣ್ಣೆಲ್ಲ ಮಲ್ಪೆ ಸಪೋರ್ಟ್ ಮಲ್ಪೆ ಒಂದು ಎಡಿಟಿಂಗ್ ಇಂಚೆ ಮನ್ಪು ಮುಂಚೆ ಅನ್ಪುರ ಬಂತು ನಿಂಬಿ ಎಡಿಟಿಂಗ್ ಮಲ್ಪೆ ಸೂಪರ್ಗೆ ಥ್ಯಾಂಕ್ ಯು. ಅವು ದಾದ ಗ್ರೋವರ್ ಟಿಪ್ಸ್ ದಾದ ಗೊತ್ತು ಎಂಕ ಮಸ್ತ್ ಜನ ಸಪೋರ್ಟ್ ಮಾಡ್ತೀರಿ ಅಂಚದು ಯೂಟ್ಯೂಬ್ ತಿಕ್ಕೊಂಡು ಮಾತ್ರ ಬೋರ್ಡ್ ಉಂಡ ವಿಷಯ ಬೋರ್ಡ್ ಯೂಟ್ಯೂಬ್ ನಾಡೇ ರಾಬುನಿತ್ತು ಇತ್ತೆ ಎಂಕ್ಲೆಲ್ಲ ಫಸ್ಟ್ ಅಂಚನೆ ಲಾಗ್ ಎಂಚ ಸ್ಟಾರ್ಟ್ ಮಾಡ್ಬಿಡು ಮಸ್ತ್ ಜನ ಪುರ ತೂಯೆ ಅಂದ್ರೆ ಯೂಟ್ಯೂಬ್ ತೂದೇ ಕಾಲ್ತನೆ ಎಂಕ್ಲೆಲ್ಲ ಇತ್ತೆ 4K ಆಯ್ತಾ ಎಂಕಿ ಗೊತ್ತಿಜ್ಜಿ 4K ಸಬ್ಸ್ಕ್ರೈಬರ್ ಆತೀರಿ ಒಂಜಿ ಮಂತ್ ಆಯ್ತು ಯೂಟ್ಯೂಬ್ ಸ್ಟಾರ್ಟ್ ಅಂತ. ಹಾಯ್, ಹೌ ಆರ್ ಯು? ಐ ಆಮ್ ಫೈನ್. ಹಲೋ. ಕೋರಿ ತುಂಬ ತೆತ್ತಿ ತುಂಬ ಫಸ್ಟ್ ಒಂಜಿ ಕ್ವಶನ್ ಕೇಂತೀರಿ ಏನು ಪ್ರಸಾದ್ ನಾಯ್ಕ್ ಅಂದು ಬೇರೆ ಕ್ವಶನ್ ಎಡ್ಡೆ ಕ್ವಶನ್ ಕೇಂತೀರ ಏರಿಗ್ಲ ಉತ್ತರ ಗೊತ್ತುಜ್ಜಿ ಆಯ್ತಾ. ಕೋರಿ ತುಂಬ ತೆತ್ತಿ ತುಂಬ ಕೇಂತೀರ ಈಗ ದಾಯ ನಿನ್ನ ಗೊತ್ತುಜ್ಜಿ. ಕೋರಿ ದುಂಬು ಬಂಡ ತೆತ್ತಿಜ್ಜಂದು ಕೋರಿ ಇಂಚ ನೆನ್ಪೇರು ತೆತ್ತಿ ದುಂಬು ಬಂಡ ಕೋರಿಜ್ಜಂದು ತೆತ್ತಿ ಇಂಚ ಕೇನ್ಪೇರು ಆಯ್ತು. ಆನ್ಸರ್ ನೋ ಆನ್ಸರ್ ಗೊತ್ತುಜ್ಜಿ. ನಿಕ್ಲೆ ಗೊತ್ತಿತ್ತು ಅಂದ್ರೆ ನಿಕ್ಲಿ ಪಲ್ಲೆ ಕಮೆಂಟ್ ಬಾಕ್ಸ್. ಹೂ ಇಸ್ ಯುವರ್ ಫೇವರಿಟ್ ಯೂಟ್ಯೂಬರ್? ಕನ್ನಡ ಅಂದ್ರೆ ಡಾಕ್ಟರ್ ಬ್ರೋನ ಮಾತಾಡ ಫೇಮಸ್ ಡಾಕ್ಟರ್ ಬ್ರೋನ ವೀಡಿಯೋಸ್ ಮಾತಾಡ್ತು ಒಂದಿತ್ತೆ ಮಾತಾಡ್ನ ಲಾಗ್ಸ್ ಲಾಗ್ ತುಳು ಲಾಗ್ ಮಾತಾಡ್ನ ತೂಪೇನು ಮತ್ತೆ ಭಯಂಕರ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಯೂಟ್ಯೂಬ್ ಚಾನಲ್ ಎಕ್ಸ್ಪೀರಿಯನ್ಸ್ ಅಂದರೆ ನನಗೆ ಫಸ್ಟ್ ವೀಡಿಯೋ ಹಾಕುವಾಗ ಜನರು ನೋಡ್ತಾರಾ ಇಲ್ವಾ ಅಂತ ತುಂಬ ಭಯ ಒಂದು ಫೀಲ್ ಆಗ್ತಿತ್ತು. ಸುಮ್ಮನೆ ಯಾಕೆ ಮಾಡೋದು ಹಾಗೆಲ್ಲ ಆಗ್ತಿತ್ತು. ಆದರೆ 1 ಮಂತಲ್ಲಿ ಇಷ್ಟೆಲ್ಲ ಸಬ್ಸ್ಕ್ರೈಬ್ ಲೈಕ್ ಎಲ್ಲ ಬರ್ತದೆ ಅಂದರೆ ತುಂಬ ಖುಷಿ ಆಯಿತು. ಈಗ ವೀಡಿಯೋ ಮಾಡಬೇಕು ಅಂತ ಆಸೆ ಆಗ್ತದೆ, ಅಂದರೆ ನನ್ನ ಮೊಬೈಲದ್ದು ಪ್ರಾಬ್ಲಮ್ಮು ಇತ್ತು, ಟೈಮ್ ಇಲ್ಲ ಒಂದು, ಮತ್ತು ಮೊಬೈಲದ್ದು ಪ್ರಾಬ್ಲಮ್ಮು ಸ್ಟೋರೇಜ್ ಫುಲ್ ಆಗೋದು, ಅದು ಆಗಾಗ ಬರ್ತಾಯಿತ್ತು. ಇವತ್ತು ಅದಕ್ಕೆ 64 GB ಮೆಮೊರಿ ತಗೊಂಡೇ ಬಂದಿದ್ದೇನೆ. ಇನ್ನು ಮಾಡ್ತೇನೆ ವ್ಲಾಗ್ಸ್ ಎಲ್ಲ ಮಾಡ್ತೇನೆ. ಇಷ್ಟು ಸಬ್ಸ್ಕ್ರೈಬರ್ ಹೇಗೆ ಸಾಧ್ಯ ಆಯಿತು? ಅದೆಲ್ಲ ಅವರೇ ಸಪೋರ್ಟ್ ಮಾಡಿದ್ದು, ನೀವೇ ಸಪೋರ್ಟ್ ಮಾಡಿದ್ದು ಇಷ್ಟು ಸಬ್ಸ್ಕ್ರೈಬರ್ ಆಯಿತು. ತುಂಬ ಥ್ಯಾಂಕ್ಸ್. ನನಗೆ ಮಾತಾಡ್ಲಿಕ್ಕೆ ಬರುವುದಿಲ್ಲ ಜಾಸ್ತಿ, ಕನ್ನಡ ಬರುವುದಿಲ್ಲ. ಕನ್ನಡ ಬರ್ತದೆ ಅಂದರೆ ಕ್ಲಿಯರ್ ಇಲ್ಲ. ನಮ್ಮ ಊರಿನದ್ದೇ ಕನ್ನಡ, ಮಂಗಳೂರು ಕನ್ನಡ. ಮತ್ತೊಂದು ನನಗೆ ಕ್ಯಾಮ್ರಾದಲ್ಲಿ ಮಾತಾಡಿ ಅಭ್ಯಾಸ ಇಲ್ಲ. ನಿಮ್ಮ ಹೆಸರು ಏನು ಹೇಳಿ ಪ್ಲೀಸ್? ನನ್ನ ಹೆಸರು ಅಶ್ವಿನಿ. ಅಚ್ಚು ಲಾಗ್ಸ್ ಅಂಡ್ ಎಡಿಟ್ಸ್. ಸಿಸ್ಟರ್ ಎನ್ನ ಊರು ಪುತ್ತೂರು. ಹಾಯ್ ಪಲ್ಲೆ ಪುತ್ತೂರು ಜನಕ್ಕೆ. ಇನ್ನು ನಾನು ಪುತ್ತೂರಿಗೆ ಬರ್ತಿದ್ದೆ, ಅವು ನಾನು ಎಲ್ಲೇ ಬಾಡಿಂಟ ವೀಡಿಯೋ ಹೊಡೆ ಬರ್ತಿತ್ತೇನಂತ ಬರ್ತಿದ್ದೇನೆ.
ಪುತ್ತೂರ್ದಾಗ್ಲಿಗೆ ಮಾತಿರಕ್ಲ ಹಾಯ್ ಹಾಯ್ ಮಾತೆ ಎಂಕ್ಲ ಬತ್ತೊಂದಿಪ್ಪ ಅಂಚ ಜಾತ್ರೆ ತಿಕ್ಕಡ ಪಾತಿರ್ಬಾರ್ದು ಗುರ್ತದ ಎನ್ನ ಗುರ್ತದಿಕ್ಕಂಡ ಮಾತಿರ್ಲ ಪಾತಿರ್ಪಾರ್ಲಿ ಪ್ಲೀಸ್ ಅವು ಒಂಜಿ ಮಸ್ತ್ ಖುಷಿ ಎಂಕ್ ಮಂಡ ಇತ್ನೆಡೆಂಚಿನ ಏರ್ಲ ಪಾತಿರ್ದಿರು ಅಂಚ ಬರ್ತದೆ ಅಲ್ಲಿನ ಸಬ್ಸ್ಕ್ರೈಬರ್ ಅಂಚ ಪಂಡ ಜನ ಅಂದ್ರೆ ಜಾನೀರನ್ ತೂತೆ ಆತ ಪಂಡಂಟಿ ಯಾವ ಮಸ್ತ್ ಸಪೋರ್ಟ್ ಮಾಡ್ತೀರಿ ಮಾತಿರ್ಲ ಥ್ಯಾಂಕ್ಸ್ ಪುತ್ತೂರ್ಗೆ ಬರೋ ಎಂಕ್ಲ ಬತ್ತೊಂದಿಪ್ಪ ಅಂಚ ಏಜ್ ಅನ್ ಲಾಸ್ಟ್ ಬಂತೆ ಒಕ್ಕ ಎನ್ನ ವರ್ಕ್ ಅವೆ ಬಜ್ಜೆದ ಗಾಲ್ಬಲ್ ಬೇಳೆ ಬಂತೆ ಅದೇನಕ ಶಾಪ್ ಹಾರ್ಡ್ವೇರ್ ಶಾಪ್ ಕೃಷಿ ತಬರು ಐಟಮ್ಸ್ ಬರು ಉಂಡು ಅಲ್ಪ ಒಂಜಿ ಮಟ್ಟ ಬೇಲೆ ಅಂತ ಉಂಡುಲ್ಲ ಬೇರೆ ಎಲ್ಲ ಮಲ್ಲ ಬೇಲೆ ಎಲ್ಲ ಗೌರ್ಮೆಂಟ್ ಜಾಬ್ ತಿಂಕ್ಲ ಏನ ಬುಕ್ಕ ಫ್ಯಾಮಿಲಿ ದಕ್ಕರ ಪುದರ್ ಬುಕ್ಕ ಏರ್ನ ಬುಕ್ಕ ಏರ್ನ ಅಣ್ಣನ ಕ್ವಾಲಿಫಿಕೇಶನ್ ಪಂಡ ಎನ್ನ ಪುದರ್ ಅಶ್ವಿನಿ ಮೀನ ಪುದರ್ ಪನ್ನಿ ನೋಡಿ ಇನ್ನು ರಿವೀಲ್ ಆಪಾಯಿ ಕ್ವಾಲಿಫಿಕೇಶನ್ ಅಮ್ಮನ ಪುದರ್ ಆನಂದೆ ಅಮ್ಮನ ಪುದರ್ ಗಿರಿಜಾ ಅಪ್ಪನ ಪುದರ್ ಗೋಪಾಲ ಅಜ್ಜಿನ ಪುದರ್ ಚಂದ್ರವತಿ ಗುರ್ತೈತಂದ್ರೆ ಪಲ್ಲೆ ಎನ್ನ ಪುದರ್ ಆನಂದ್ ಪಂಡೆ ಕ್ವಾಲಿಫಿಕೇಶನ್ ಬುಕ್ಕ ದಾದ ವರ್ಕ್ ಮಾಡ್ತೀನಿ ಎನ್ನ ಕ್ವಾಲಿಫಿಕೇಶನ್ PUC ಆಯ್ತು ಸೆಕೆಂಡ್ PUC ಆಯ್ತು ಬೇಲೆ ಸೇರಿ ಒಂದೇ ಸಮಯ ಎನ್ನ ಲಂಚನೆ ಕ್ವಾಲಿಫಿಕೇಶನ್ ದಾಲಜಿ 10th ಪಾಸ್ ಆದು ಇತ್ತೆ ಒಂದೇ ದಿನ ಇಲ್ಲಲಿತ್ತೆ ಅವಕ್ಕೆ ಫ್ಯಾನ್ಸಿಗೆ ಬೇರೆ ಸೇರಿ ಅವು ಆಯ್ಜಿಂದ ಇತ್ತೆ ಬಜ್ಜೆದ ಗಾರ್ಬಲ್ ಬೇರೆ ಅಂತಂದ್ರೆ ಕಂಟಿನ್ಯೂ ಅಂತಂದ್ರೆ ಎನ್ನ ಖರ್ಚಿಗೆ ಅಪ್ಪನ ಅತಿ ಇಲ್ಲದ ಖರ್ಚಿಗೆ ಎನ್ನ ಖರ್ಚಿಗೆ ಸೂಪರ್ ಮಾಡ್ತೀರಿ ಇನ್ಸ್ಟಾ ಉಂಡು ID ಐದು ಮಾಡುವ ತಿರ್ತು ಅಲ್ಲ ಮಾಡುವ ಡಿಸ್ಕ್ರಿಪ್ಷನ್ ಐದು ಮಾಡುವ ಇಲ್ಲಾರಿ ಏರ್ ಮಾತ ಇಪ್ಪಣ ಏರ್ ದಾದ ವರ್ಕ್ ಮಾಡ್ತೀನಿ ಏರ್ನೆಲ್ಲ ಯಾನು ಅಮ್ಮ ಅಪ್ಪ ಅಣ್ಣೆ ಅಜ್ಜಿ ಯಾನು ವರ್ಕ್ ಮಾಡ್ತೀನಿ ಅವೇ ಮಾತಾಡಕ್ಕೆ ಒಂಜಿ ಕ್ವಶನ್ ಬೇರೆ ಅನ್ಕೊಂಡೆ ಏರ್ನ ಬ್ರೋ ದಾದ ವರ್ಕ್ ಮಾಡ್ಕೊಂಡು ಬುಕ್ಕ ಏರ್ನ ಅಪ್ಪ ದಾದ ವರ್ಕ್ ಮಾಡ್ಕೊಂಡು ಅಲ್ಲೇ ಬೇಲೆ ಅಂತ ಪಂಡೆ ಅಪ್ಪ ಬೇರೆ ಅಂದ್ರೆ ಕೂಲಿ ಕೆಲಸ ಅಂಚೆ ಬೇಲೆ ತಂದು ಪೋಪೇರು ಬುಕ್ಕ ಬುಟ್ಟಿ ಮಲ್ಪೇರು ಎಂಕ್ಲ ಕುಲ ಕಾಸೊಬ್ಬು ಅವೇ ಬುಟ್ಟಿ ಮಲ್ಪನ ಆಯ್ತಾ ವಿಡಿಯೋ ಮಲ್ಪೋಡು ಇಲ್ಲ ನಿಕ್ಲು ಸಪ ನಿಕ್ಲು ಬೋರ್ಡನಂಟ ಮಲ್ಪ ಎಂಕ್ಲ ಮಾತೆಲ್ಲ ಬೋರ್ಡನಂಟ ಪಲ್ಲೆ ಚಂದ ಗೊತ್ತಾವಿ ಪಲ್ಲೆ ನಿಕ್ಲು ಪಲ್ಲೆ ನಿಕ್ಲು ಆಯ್ನ ಎಂಕ್ಲ ವಿಡಿಯೋ ಮಲ್ಪ ಬುಟ್ಟಿ ಮಲ್ಪನ ಫುಲ್ ವಿಡಿಯೋ ಮಲ್ಪ ಅಪ್ಪನಲ್ಲ ಅಮ್ಮನಲ್ಲ ಅಣ್ಣನಲ್ಲ ಪುದರ್ ಎನ್ನ ಪುದರ್ ಪಂಡೆ ಎನ್ನ ಪುದರ್ ಅಶ್ವಿನಿ ಎನ್ನ ಪುದರ್ ಆನಂದೆ ಅಪ್ಪನ ಪುದರ್ ಗೋಪಾಲ ಅಮ್ಮನ ಪುದರ್ ಗಿರಿಜಾ ಕೈರ್ನ ಪುದರ್ ಬುಕ್ಕ ಅಪ್ಪ ಅಮ್ಮನ ಪುದರ್ ಅವು ಸೇಮ್ ರಿಪೀಟ್ ಆನ್ಸರ್ ಹೋಮ್ ಟೂರ್ ಮಲ್ಪಲಿ ಹೋಮ್ ಟೂರ್ ಮಲ್ಪ ಪೂಜೆ ದಾಯ ಬಂಡೆ ಎಂಕ್ಲ ಇಲ್ಲಿ ಇಲ್ಲ ಆತ ತೂಪನಂಜಿನ ಕಾಲೇಜ್ ರಾಡ್ರು ಪಂಚಾಯತ್ ಇಲ್ಲ ಎಂಕ್ಲ ಇಲ್ಲಿ ಆಯ್ತು ಪಾರಾತಂಜಿ ಇಂಟ್ರೆಸ್ಟ್ ಇದೆ ಮಲ್ಲ ಇಲ್ಲ ಕಾಟನ ಎತ್ತಕ ತುಪ್ಪ ನನ್ನ ಪ್ರಶ್ನೆ ಸೋಷಿಯಲ್ ಮೀಡಿಯಾದಿಂದ ನಮಗೆ ಏನು ಲಾಭ ಸೋಷಿಯಲ್ ಮೀಡಿಯಾದಿಂದ ನಿಮಗೆ ಏನು ಲಾಭ ಗೊತ್ತಿಲ್ಲ ಟೈಮ್ ಪಾಸ್ ಗೊತ್ತಿಲ್ಲದಿರೋ ವಿಷಯಗಳು ಈ ಯೂಟ್ಯೂಬ್ ಅಲ್ಲಿ ಕೆಲವು ಸೋಷಿಯಲ್ ಮೀಡಿಯಾದಲ್ಲಿ ಸಿಗುತ್ತೆ ಏನಾದರೂ ಇನ್ಫಾರ್ಮೇಶನ್ ಬೇಕಿದ್ರೆ ಬೇಕಾಗ್ತದೆ ಏನು ನಷ್ಟ ಅಂದ್ರೆ ಅದೇನು ಅಷ್ಟು ಇದು ಮಾಡಬಾರ್ದು ಎಂತ ಅಂದ್ರೆ ಅಷ್ಟೇ ಬೇಕಾದಷ್ಟು ಯೂಸ್ ಮಾಡಬೇಕು ಅಷ್ಟೇ ಈ ಲಾಗ್ ಮಾಡುವುದರಿಂದ ನಮಗೆ ಏನು ಪ್ರಯೋಜನ ನಮ್ಮ ಲಾಗ ನಿಮಗೆ ಏನು ಟೈಮ್ ಪಾಸ್ ಆಗುತ್ತಾ ಗೊತ್ತಿಲ್ಲ ಅಷ್ಟೇ ನಮ್ಮ ಅಕ್ಕಪಕ್ಕದಲ್ಲಿ ಏನೆಲ್ಲ ಇರ್ತದೆ ಅದನ್ನೆಲ್ಲ ತೋರಿಸ್ತೇವೆ ನಮಗೆ ಆಗಷ್ಟು ನೋಡದಿರೋ ಜಾಗ ನಾವು ಈಗ ಇಂಪ್ರೂವ್ ಆಗಲಿಲ್ಲ ಇನ್ನು ಸಪೋರ್ಟ್ ಮಾಡ್ತಾ ಇದ್ರೆ ಇಂಪ್ರೂವ್ ಆಗ್ತದೆ ಈಗ ಅಂದ್ರೆ ಕ್ಲಾರಿಟಿ ಎಲ್ಲ ಇಲ್ಲ ಕ್ಲಾರಿಟಿ ಮೊಬೈಲ್ ಕ್ಲಾರಿಟಿ ಕಾಣುದೇ ಇಲ್ಲ ವಾಯ್ಸ್ ಅಂತೂ ಕೇಳೋದೇ ಇಲ್ಲ ತುಂಬಾ ಜನ ಕಾಮೆಂಟ್ ಮಾಡಿದ್ದಾರೆ ಈಗ ವಿಡಿಯೋ ಆಗ್ತಾ ಉಂಟಾ ಇಲ್ವಾ ಅಂತ ಗೊತ್ತಿಲ್ಲ ಒಂದು ನಿಮಿಷ ಆಯ್ತಾ ಅದು ಹೇಳಿದಲ್ಲಿದಾಯ್ತು ಅಷ್ಟಂತ ಇದರಿಂದ ನಮ್ಮ ಎಜುಕೇಶನ್ಗೆ ಹೆಲ್ಪ್ ಆಗುತ್ತಾ ಯಾವ ರೀತಿ ಎಜುಕೇಶನ್ಗೆ ಹೆಲ್ಪ್ ಆಗುತ್ತೆ ಆಗ್ತದೆ ಗೂಗಲ್ ಅಲ್ಲಿ ನಿಮಗೆ ಗೊತ್ತಿರೋದ ವಿಷಯ ಎಲ್ಲ ಸಿಗ್ತದೆ ಅಂತ ಅಂದ್ರೆ ವಾಟ್ಸ್ಆಪ್ ಚಾಟ್ ಅದರಲ್ಲೆಲ್ಲ ಕೆಲವು ಸ್ಕೂಲಿಗೆಲ್ಲ ತುಂಬಾ ಉಪಯೋಗ ಆಗಿದೆ ಅಂದ್ರೆ ಬೇಡ ಕೆಲಸ ಮಾಡಬಾರದು ಅಷ್ಟೇ ಅದರಿಂದ ನಷ್ಟ ಆಗ್ತದೆ ಅಂತ ಎಷ್ಟು ಒಳ್ಳೇದುಂಟು ಅಷ್ಟೇ ಕೆಟ್ಟದುಂಟು ಇದ್ರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಕ್ವಶ್ಚನ್ ಉಂಟು ಅಂತೀರಿ ದಾಲೇಜಿ ಒಂಜಿ ಕ್ವಶ್ಚನ್ ಉಂಟು ಅಂತೀರಿ ದಾದಕ್ಕೆ ದಾಲೇಜಿ ಅಂತೀರಿ ಕುಸಲ್ ಮಂದಿ ಎನ್ನ ವಿಡಿಯೋ ಸೂಪರ್ ಕುಸಲ್ ಮಲ್ತೇರಿಗೆ ಮಕ್ಕ ವಿಡಿಯೋ ಸಪೋರ್ಟ್ ಮಲ್ತೇರಿ ಮಸ್ತ್ ಥ್ಯಾಂಕ್ಸ್ ವೀಕ್ಲಿ ವೇಜ್ ಐತೆ ಪಲ್ಲೆ ಬುಕ್ ಏರ್ನ ಏಜ್ ಎನ್ನ ಏಜ್ ಲಾಸ್ಟ್ ಬಂಪೆ ಕೂಲಿ
ఎన్న బేలేదనా బేలేదంటే ఎన్న ఖర్చుగా ఆపుండు అతి ఎన్న ఖర్చుగా ఏతు కూడా అత ఆపుండు అతి ఏజ్ లాస్ట్ ఉంటే తూలే ఏజ్ ಕಂಟಿನ್ಯೂ ಏರ್ ದಾದ ಕಲ್ಪನಿ ಏರ್ ನಾನು 10th ಕಲ್ತದೆ ಐತೆ ಬಜ್ಜೆದ ಬೇಲೆ ಕಲ್ತಂದಲೆ ಬಜ್ಜೆದ ಗರ್ಬಲ್ಡ್ ಬೇಲೆ ಅಂತಂದಲೆ ಕಲ್ಪನ ಪುರ ಆತನೆಂದತ್ತು 10th ಅದು ಇಲ್ಲಡು ಇತ್ತೆ ಬೇಲೆಗೆ ಹೋಗ್ತೈತೆ. ಯಾವ ಊರು ಸಿಸ್ ನೀವು ಎಷ್ಟು ಕಲ್ತಿದ್ದೀರಿ? ನನ್ನ ಹೆಸರು ನಜ್ಮಾ, ಊರು ಸುರತ್ಕಲ್. ನಜ್ಮಾ ಅವರು ಕೇಳಿದ್ದು ಯಾವ ಊರು? ನಮ್ಮದು ಅಡ್ಡೆನಡ್ಕ, ಅಂದರೆ ನಮ್ಮದು ಹಳ್ಳಿ ಕೋಲಾಬಾದ ಸೈಡ್. ಎಷ್ಟು ಕಲ್ತಿದ್ದೀರಿ? ನಾನು 10th ಪಾಸ್ ಫೈನಲ್ ಅಷ್ಟೇ. ಅಷ್ಟೇ ಏನಂತೀರ? ಮಸ್ತ್ ಜನ ಕಾಮೆಂಟ್ ಕ್ವಶನ್ ಕೇಳಿದ್ರು, ಆನ್ಸರ್ ಆಂಡ್ ಸಾಧಾರಣ ಬುಕ್ಕ ಕೆಲವು ಇಂಗ್ಲೀಷ್ ಬಂದಿರು, ಕೆಲವು ಅರ್ಥ ಆಯ್ತು ಇಂಗ್ಲಿಗೆ ಬಟ್ ಯಾನು ಇಂಗ್ಲೀಷ್ ಚುರುವಿ ನಿಗ್ಲಿ ಆಯ್ನತ್ತು ಕನ್ನಡ ತೋಲುಟ್ಟು ಕ್ವಶನ್ ಕೇಳಿ ಬುಕ್ಕ ಕನ್ನಡ ಮಾತಾಡಿ ಅಂತ ತುಂಬಾ ಜನ ಹೇಳ್ತಾರೆ. ಕನ್ನಡ ಬರ್ತದೆ, ನಮ್ಮ ಕನ್ನಡವನ್ನು ಅರ್ಥ ಮಾಡಿ. ಕನ್ನಡ ನಾವು ಇದು ಮಂಗಳೂರಿನದ್ದು ಕನ್ನಡ ಮಾತಾಡೋದಲ್ವಾ, ಅಂದರೆ ನಿಮ್ಗೆ ಅರ್ಥ ಆಗ್ತದಂದು ಗೊತ್ತಿಲ್ಲ. ತುಳು ಆದರೆ ಅದೊಂದೇ ಕರೆಕ್ಟ್ ಬರೋದು ನಮಗೆ ತುಳು. ಮತ್ತು ಕನ್ನಡ ನಾವು ಶಾಲೆಯಲ್ಲಿ ಮಾತ್ರ ಮಾತಾಡ್ತಿದ್ದದ್ದು, ಮನೆಯಲ್ಲಿ ಮತ್ತು ನಾವು ಅಂದರೆ ಶಾಲೆಯಲ್ಲಿ ಮಾತ್ರ ಕನ್ನಡ ಮಾತಾಡ್ತಿದ್ದದ್ದು, ಮನೆಯಲ್ಲಿ ಮನೆಯಲ್ಲೆಲ್ಲ ತುಳುವೇ ಮಾತಾಡೋದು. ಹಾಗಾದರೆ ನಾವು ಈಗ ವಿಡಿಯೋ ಮಾಡುವಾಗ ಕನ್ನಡ ಮಾತಾಡಿದ್ರೆ ಮನೆಯವರಿಗೆ ಕನ್ನಡ ಬರುವುದಿಲ್ಲ, ಅದಕ್ಕೆ ಮಾತಾಡುದು ಹಾಗೆ. ಎಲ್ಲರೂ ನೋಡ್ತಾರೆ, ಊರಿನವರೆಲ್ಲ ಎಲ್ಲರೂ ತುಳು ಮಾತಾಡುದು. ಇಲ್ಲಿ ಊರಿನವರೆಲ್ಲ ತುಳು ಮಾತಾಡೋದಲ್ಲ, ಒಂದು ದೊಡ್ಡ ಇದಾಗಿ ನಮಗೆ ಕನ್ನಡ ಹಾಗೆ ಈಗ ಮಾತಾಡೋದೇ ತುಂಬಾ ಸಮಯ ಆಯ್ತಲ್ಲ, ಹಾಗೆ ಅಂದ್ರೆ ಹಾಗೆ ಅದು ಕರೆಕ್ಟ್ ಬರುದಿಲ್ಲ. ಶಾಲೆಯಲ್ಲಿ ಮಾತ್ರ ಕನ್ನಡ ಮಾತಾಡ್ತಾರೆ. ಬುಕೊಂಜಿ ಈ ವಿಡಿಯೋನ ಕನ್ನಡ ತಗೊಳ್ಳಿಲ್ಲ ತುವಲ್ಲಿ. ಕನ್ನಡದಲ್ಲಿ ಕ್ವಶನ್ ಕೇಳಿದವರಿಗೆ ಕನ್ನಡದಲ್ಲಿ ಉತ್ತರ ಕೊಟ್ಟಿದ್ದೀವಿ, ತುಳುವಿನಲ್ಲಿ ಕೇಳಿದವರಿಗೆ ತುಳುಟ್ಟು ಕೊಡ್ತಾರೆ. ಬುಕೊಂಜಿ ತುಳು ಅತ್ತಂದ್ರೆ ಕನ್ನಡದಲ್ಲಿ ಹಿಂಗೆ ಕಮೆಂಟ್ ಮಾಡ್ತೀರಿ, ವಿಡಿಯೋಸ್ ತೂಪೆಂದು ಬಂತೀರಿ, ಅವು ಮಸ್ತ್ ಖುಷಿ ಅಂದ್ರಿ. ದುಬೈರ್ದು ಬಂದು ತೂಪೆಂದು ಅಂದಿರು, ಮಸ್ತ್ ಖುಷಿ ಅಂದ್ರಿ. ದೂರ ತಕ್ಕ ತೂ ಒಂದು ಉಳ್ಳೇರು ಬಂದು ತಂದು ಫಸ್ಟಿಗೆ ಹಿಂಗೆ ಆತುಪುರ ಎಣ್ಣೆದಿಜ್ಜಂಡು ತೂಪೇರ ಜನ ಒಂದಿತ್ತದು ಅಪ್ಲೋಡ್ ಆಯ್ನ ದಿನ ಅವೊಂಜಿ ಖುಷಿ. ಒಂಜಿಕೆ ವ್ಯೂಸ್ ಪೂರ ಆಪುಂಡು, ಬುಕ್ಕ ಸಬ್ಸ್ಕ್ರೈಬರ್ಲ ಜಾಸ್ತಿ ಆವೊಂದು ಇಂಟ್ರೆಸ್ಟ್ ಇತ್ತು, ದುಂಬುಲು ಉಂಡು ಇತ್ತೆಲ್ಲ ಉಂಡು. ಅಂಡ್ ಚೂರು ಪ್ರಾಬ್ಲಮ್ ಬೇಲೆ ಬಿಟ್ಟು ಇಲ್ಲ ಮೊಬೈಲ್ ಪತ್ತೊಂದು ವಿಡಿಯೋ ಮಲ್ಪೆಲ್ಲ ಆಪುಜಿ ಪೋಪುನದ ಕೇದೊನ ಇಜ್ಜಿ ಪ್ರಾಬ್ಲಮ್ ಆಪುಜಿ ತುಕ್ಕ ಫ್ಯೂಚರ್ ಎಡ್ಡ ಕ್ಯಾಮರಾ ಹೆಂಗೆ ನಂಗೆ ಡ್ರೀಮ್ ಉಂಟು, ಕ್ಯಾಮರಾ ತೆಪ್ಪೋಡು, ಗೋಪುರ ತೆಪ್ಪೋಡು, ಬುಕ್ಕ ಎಡ್ಡೆ ಮೊಬೈಲ್ ತೆಪ್ಪೋಡು ತುಕ್ಕ ಎಂಚ ಬೇಲೆ ಮಲ್ತದ ಅವನು ತಗೊಳತ್ತೆ. ಓಕೆ ಕೇನುಂಡ ಇದ್ದೆ ಗೊತ್ತುಜಿ, ಸಾರಿ ಕೇಂದ್ರ ಮಾತಾಡ ಕ್ವಶನ್ಗೆ ಆನ್ಸರ್ ಮಾಡ್ತೇನೆ ಎನ್ನುವೆ. ಬುಕ್ಕ ಈ ವಿಡಿಯೋ ಇಷ್ಟ ಅಂತ ಲೈಕ್ ಮಲ್ಪ್ಲೆ, ಕಮೆಂಟ್ ಮಲ್ಪ್ಲೆ, ಸಬ್ಸ್ಕ್ರೈಬ್ ಮಲ್ಪ್ಲೆ. ನಾಲ್ಲ ಕ್ವಶನ್ ಇತ್ತು ನನಗೆ ಕೇಳಲೆ ಕಮೆಂಟ್ ಮಲ್ಪ್ಲೆ ನಿಗ್ಲಿ. ಬುಕ್ಕ ಎನ್ನ ಏಜ್ ಬಿಂತಿರದ ಏನು 10th ಬಿಡ್ತು 3 ವರ್ಷ, 10th ದಂటే 15 ವರ್ಷ ಆದ್ಮೇಲೆ 10th ಏಜ್ ಬಂಟ 15 ಆಗುಂಡು ಸಾಮಾನ್ಯ ಎನ್ಕ ಅದು ಆದಿತ್ತು. ಏನು 10th ಬಿಡ್ತು 3 ವರ್ಷ ಅಂತ ಮತ್ತೆ ಗೊತ್ತಾಗ பொண்ணுள்ள ஏஜுக்கு என்ன இருக்கு, பொண்ணுள்ள ஏஜ் ಇರಲ್ಲ ಕರೆಕ್ಟ್ ಆಗಿ ಬಂದು ಏಜ್ ಬಂದು ಕೇಳಿ ಇದು ಪಬ್ಲಿಕ್ ಅಂತ ಹೆಂಗೆ 23 ವರ್ಷ ಆಯ್ತು. ಅನ್ನ 10th ಮುಗಿತು 3 ವರ್ಷ ಅಂದ್ರೆ 10th 15 ಆದಿತ್ತು ಅಂದ್ರೆ 3 ವರ್ಷ ಬಿಡುತ್ತೆ ಏತಾಪಂದು ಆತು. ಓಕೆ, ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋಗೆ ಲೈಕ್ ಕೊರ್ಲಿ, ಈ ವಿಡಿಯೋಗೆ ಲೈಕ್ ಕೊರ್ಲಿ, ನನ್ನ ಕ್ವೆಶ್ಚನ್ ಐತೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೇಳಿ. ಓಕೆ, ಸಪೋರ್ಟ್ ಮಾಡ್ತೇನೆ. ಮಸ್ತ್ ಥ್ಯಾಂಕ್ಸ್.